ಕೋಡಿ ಕಲ್ಯಾಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯುವ ಕೃಷಿಕರ ಕೃಷಿ ಭೂಮಿಯಲ್ಲಿ ಫಸಲು ಕಂಡ ಬೆಳೆಯು ರೈತರ ಕೈಗೆ ಸಿಗದೆ ಕೊಳೆತು ಹೋಗಿದೆ. ಅಕಾಲಿಕ ಮಳೆಯಿಂದ ಕುಂಬಳಕಾಯಿ ಬಳ್ಳಿಗೆ ಎಲೆಗಳಿಗೆ ಹಳದಿ ರೋಗ ತಗುಲಿ ಕುಂಬಳಕಾಯಿಗೆ ಎಲೆಗಳ ಆಸರೆ ಸಿಗದೆ ಸೂರ್ಯನ ಶಾಖಕ್ಕೆ ಒಳಗಿಂದೊಳಗೆ ಹಾಳಾಗಿದೆ. ಸುಮಾರು 10 ಎಕರೆ ಜಾಗದಲ್ಲಿ ಹಸಿರು ಕುಂಬಳಕಾಯಿ ಬೆಳೆಸಿ ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತ ಕುಟುಂಬಕ್ಕೆ ಈ ಬಾರಿಯ ಚಂಡಮಾರುತ ನಿರಾಸೆಯನ್ನ ಉಂಟುಮಾಡಿದೆ. ಅಂತ ಹಿಂದಿನಿಂದ ಮಾಡ್ಕೊಂಡು ಬಂದಂಥ ಪದ್ಧತಿ ಈ ಬೇಸಾಯ ಎಂಬುದು ಹಿಂದಿನಿಂದ ಮಾಡ್ಕೊಂಡು ಬಂದಂಥ ಪದ್ಧತಿ ನಮ್ಮದು. ಹಾಗೆ ಬೇಸಾಯ ಆದ ನಂತರ ನಮಗೆ ಹೊಟ್ಟೆ ತುಂಬಲಿಕ್ಕೆ ಬೇರೆ ಎಲ್ಲ ಖರ್ಚಿಗೂ ಕೂಡ ನಾವು ಈ ಕುಂಬಳ ನೆಟ್ಟು ಅದರಲ್ಲಿ ಫಸಲನ್ನು ಬಂದು ನಮ್ಮ ಜೀವನ ಸಾಗಿಸ್ತಾ ಇದೆ. ನಾವು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೇವೆ. ಆದರೆ ಈ ಥರ ಹಳದಿಯಲ್ಲಿ ಬಂದದ್ದು ಇಲ್ಲ. ಹೆಚ್ಚು ಕಡಿಮೆ ಶೇಕಡ ಒಂದು 100 ಟನ್ ಕಾಯಿಗೆ ಸ್ವಲ್ಪ 0.5% ಬಂದು ಬರ್ಬೋದು. ಆದರೆ ಈಗ ಏನಾಗಿದೆ ಅಂದರೆ 0.25% ಕೂಡ ಬರಲಿಲ್ಲ. ಈ ಮಿಡಿ ಬೀಳುವ ಸಮಯದಲ್ಲಿ ಅದು ಹಸಿರು ಹಳದಿ ಎಲೆ ಅಂತ ಬಂತು. ಆವಾಗ ಏನಾಯಿತು ಅಂತ ಹೇಳಿದ್ರೆ ನಾವು ಎಲ್ಲ ಅಂಗಡಿಯಲ್ಲಿ ಹೋಗಿ ಕೇಳಿದ್ವಿ. ಅದರ ಎಲೆ ತಗೊಂಡು ಹೋಗಿ ಅವರಲ್ಲಿ ತೋರಿಸಿ ಮೆಡಿಸಿನೆಲ್ಲ ಕೊಟ್ಟರು. ಆದರೂ ಕೂಡ ಅದನ್ನು ತಂದು ಸಿಂಪಡಣೆ ಮಾಡಿದ್ರು ಕೂಡ ಅದು ಏನೂ ಆಗಲಿಲ್ಲ. ಆದ್ದರಿಂದ ಈ ಸಾಧಾರಣ 12-13 kg ವೇಟಿಂಗ್ ಸಾಧಾರಣ ಮಿನಿಮಮ್ ಕಾಯಿ ಬರ್ತವೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ 4 kg ಬಂದು ನಿಂತಿದೆ. ಆ 4 kg ಬಂದ್ರೂ ಕೂಡ ಅದಕ್ಕೆ ನಮಗೆ ಮಾರ್ಕೆಟ್ ಇಲ್ಲದೆ ಧಾರಣೆ ಇಲ್ಲದೆ ಗದ್ದೆಯಲ್ಲಿ ಕೊಲ್ತಾ ಇದ್ದಾರೆ. ಅದೊಂದು ಪಶ್ಚಾತ್ತಾಪ ಬಂತು ನಮಗೆ. ಈಗ ಆಲ್ರೆಡಿ ಅಕಾಲಿಕ ಮಳೆ ಬಂದು ಅರ್ಧಕ್ಕರ್ಧ ಬೆಳೆ ನಾಶ ಆಗಿದೆ. ಕಾಯೆಲ್ಲ ಅಲ್ಲಲ್ಲೇ ಕೊಳೆದೋಗಿದೆ. ಮತ್ತು ಹಳದಿ ರೋಗದಿಂದ ನಮ್ಮದು ಗಿಡ ಬೇಗ ಹೋಯ್ತು. ಈಗ ಇನ್ನೊಂದು ತಿಂಗಳು ಗಿಡ ಚೆನ್ನಾಗಿರ್ತೈತೆ ಎಲೆ ಎಲ್ಲ ಇಷ್ಟು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಈ ವರ್ಷ ಏನಾಗಿದೆ, ಹಳದಿ ರೋಗ ಬಂದು ಬೇಗ ಎಲೆನೂ ಎಲ್ಲ ಹೋಯ್ತು. ಇದು ಸೂರ್ಯನ ಶಾಖಕ್ಕೆ ಕಾಯಿಗಳು ತಡ್ಕೊಳ್ಳೋದಿಲ್ಲ. ಆಲ್ರೆಡಿ ಅರ್ಧಕ್ಕರ್ಧ ಕಾಯಿ ಕೊಳೆದೋಗಿದೆ. ಇದ್ದ ಕಾಯಿಗಾದರೂ ಒಂದು ಸ್ವಲ್ಪ ಒಂದು ಮಿನಿಮಮ್ ರೇಟರು ಬರುವಂಗೆ ಮಾಡಿ ಒಂದು ಸಹಾಯ ಮಾಡಬೇಕಂತ ನಾವೆಲ್ಲ ರೈತರ ಪರವಾಗಿ ಕೇಳ್ತೀನಿ.